ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಕಡಲಡು ಸೆರೆಕುಲು ಬರೊಂದೇ ಉಪ್ಪು ಅಂಜನೆ ಬದುಕಡು ಕಷ್ಟಲು ಬತ್ತೊಂದೇ ಉಪ್ಪುಂಡು ಜೀವನಡು ವ್ಯಕ್ತಿತ್ವನು ಗೆಂದೊಡು ಒಂದು ಪದ್ಮಭೂಷಣ ಸುಧಾಮೂರ್ತಿ ಪಂತೇರು ಬೆಂಗಳೂರು ಬುಧವಾರ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಫೌಂಡೇಶನ್ ಪ್ರಶಸ್ತಿ ತಂದು 6 ಪಾತೇರಿಯರು. ನಿಟ್ಟೆ ಎಜುಕೇಷನ್ ಟ್ರಸ್ಟ್ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಒಟ್ಟು ಸೇರಿಗೆಡು ಬುಧವಾರ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯ ಬೆಂಗಳೂರು ಕ್ಯಾಂಪಸ್ ಯಲಹಂಕಡ್ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಫೌಂಡೇಶನ್ ಅವಾರ್ಡ್ ಕೊರ್ಪುನ ಕಾರ್ಯಕ್ರಮ ನಡೆತಂಡು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಡಾಕ್ಟರ್ ನಿಟ್ಟೆ ವಿನಯ್ ಹೆಗ್ಡೆ ಗುರ್ಕಾರ್ಮಿಡ್ ಇನ್ಫೋಸಿಸ್ ಸಂಸ್ಥೆದ ಗುರ್ಕಾರ್ದಿ ಪದ್ಮಭೂಷಣ ಡಾಕ್ಟರ್ ಸುಧಾಮೂರ್ತಿ ಕಾರ್ಯಕ್ರಮ ಉದಿಪನ ಮಲ್ತೇರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಪ್ರೋ ಚಾನ್ಸಲರ್ ಡಾಕ್ಟರ್ ಎಂ ಶಾಂತರಾಮ ಶೆಟ್ಟಿ ಎದುಕೊಂದು ಸುರುತ ಪಾತ್ರ ಪಂಡದು ಜಸ್ಟಿಸ್ KS ಹೆಗ್ಡೆ ಪ್ರಶಸ್ತಿನ 1997 ತಾಪನೆ ಮಲ್ತದು. ಸುರುತ ಪ್ರಶಸ್ತಿನ ಕೋಟ ಶಿವರಾಮ ಕಾರಂತರೆ ಕೊರ್ತುಂಡು. ಮನಮೋಹನ್ ಸಿಂಗ್, ಬಾಬಾ ಆಮ್ಟೆ, ಸೋಲಿ ಸೊರಬ್ಜಿ ಇಂಚ ಮಲ್ಲ ಸಾಧಕರಿಗೆ ಪ್ರಶಸ್ತಿ ಕೊರ್ತುಂಡು. ಈ ವರ್ಷ ಪದ್ಮಭೂಷಣ ಸುಧಾಮೂರ್ತಿಯರಿಗೆ ಕೊರೊಂದುಂಡು ಪಂಡೇರು. ಬೆಂಗಳೂರು ಕ್ಯಾಂಪಸ್ ಒತ್ತು ಗುರ್ಕಾರ್ಯರು ಡಾಕ್ಟರ್ ಸಂದೀಪ್ ಶಾಸ್ತ್ರಿ ಪ್ರಶಸ್ತಿದ ಬಗೆಟ್ಟು ಮಾಹಿತಿ ಕೊರಿಯರು. ಒತ್ತು ಕುಲಪತಿ ಡಾಕ್ಟರ್ MS ಮೂಡಿ ತಾಯರು ಪ್ರಶಸ್ತಿಗೆ ಸಂದನ ಸುಧಾಮೂರ್ತಿಯರನ್ನು ಪೊಲಾಬ್ ಮಲ್ತು ಕೊರ್ದು ನಿಟ್ಟೆ ಎಜುಕೇಷನ್ ಟ್ರಸ್ಟ್, ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿ ಬೊಕ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಫೌಂಡೇಶನ್ ಇಂಚ ಮೂಜಿ ಸಂಸ್ಥೆಲು ಒಟ್ಟಾದು ಸುಧಾಮೂರ್ತಿಯರಿಗೆ ಪ್ರಶಸ್ತಿ ಕೊರಿಯರ ಭಾರಿ ಸಂತೋಷ ಆವೊಂದುಂಡು ಪಂಡೇರು. ಡಾಕ್ಟರ್ ನಿಟ್ಟೆ ವಿನಯ್ ಹೆಗ್ಡೆರು ದುಂಬುದ ಕರ್ನಾಟಕ ಲೋಕಾಯುಕ್ತರು ನಿಟ್ಟೆ ಸಂತೋಷ್ ಹೆಗ್ಡೆ ಶ್ರೀಮತಿ ಸುಧಾಮೂರ್ತಿಯರಿಗೆ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಫೌಂಡೇಶನ್ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತೇರು. ಸುಧಾಮೂರ್ತಿ ಬಾತಿರ್ದು ಕಾರಂತಿರು ಮನಮೋಹನ್ ಸಿಂಗ್, ಅರುಣ್ ಶೌರಿ ದೇಶೋಗದ ತ್ಯಾಗ ಮಲ್ತನಕ್ಲೆಗ್ ಸಂದನ ಈ ಪ್ರಶಸ್ತಿ ತನಕ ತಿಕ್ಕದು ಎನ್ನ ತೂಕ ಹೆಚ್ಚಾಂಡು ಜೀವನಡು ತೃಪ್ತಿ ಪಡೆಪನವು ಮುಖ್ಯ. ಕಡಲಡು ಸೆರೆಕುಲು ಬತ್ತೊಂದೇ ಉಪ್ಪುಂಡು ಐನ್ ತಡಪೆರ ಸಾಧ್ಯ ಇಜ್ಜಿ ಅಂಚನೆ ಜೀವನಡು ಕಷ್ಟಲ ಬತ್ತೊಂದೇ ಉಪ್ಪುಂಡು ಬೇತೆ ಒಯಿಲ್ನ ಬುಡುಪೇರು ಅಂಡ ಅಧಿಕಾರ ಬುಡಿಯರ ತಯಾರು ಪುಜಿರು ಅವಿನ ಮಾತ ಮೀರ್ದು ಉಂತುನಾರು KS ಹೆಗ್ಡೆ ಜೀವನಡು ವ್ಯಕ್ತಿತ್ವನು ಗೆಂದೊಡು ಒಂದು ಸುಧಾಮೂರ್ತಿ ಪಂಡೇರು. ಜೀವನದಲ್ಲಿ ರಾಜ್ಯ, ಧನ, ಕನಕ ಇವೆಲ್ಲವೂ ಯೌವನ ಇವು ಸ್ಥಿರ ಅಲ್ಲ. ಆದರೆ ನಮ್ಮ ಜನರೇ ನಮಗೆ ಯಾವಾಗ ಒಂದು ಪುರಸ್ಕಾರವನ್ನು, ಒಂದು ಒಳ್ಳೆಯ ಮಾತನ್ನು ಕೊಡ್ತಾರೆ, ಅದು ನನಗೆ ಬಹಳ ಜೀವನದಲ್ಲಿ ಆನಂದ ಕೊಡ್ತದೆ, ನನಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ನನಗೆ ಉತ್ಸಾಹ ಕೊಡ್ತದೆ ಅಂತ. ಹಾಗೆ ನಾನು ಇವತ್ತು KS ಹೆಗ್ಡೆ ಫೌಂಡೇಶನ್ ಅವರು ಕೊಡುವ ಈ ಪುರಸ್ಕಾರವನ್ನು ನಮ್ಮವರೇ ಜನರು ಕೊಟ್ಟಿದ್ದರಿಂದ, ಕರ್ನಾಟಕದವರು ಕೊಟ್ಟಿದ್ದರಿಂದ, ಅದು ಜಸ್ಟಿಸ್ ಹೆಗ್ಡೆಯವರ ಫ್ಯಾಮಿಲಿಯಿಂದ ಕೊಟ್ಟಿದ್ದರಿಂದ ಬಹಳ ಆನಂದದಿಂದ ಸ್ವೀಕಾರ ಮಾಡ್ತೀನಿ. ಯಾಕೆಂದರೆ ಈ ಅವಾರ್ಡ್ನಿಂದ ನನ್ನ ತೂಕ ಹೆಚ್ಚಾಯಿತು ಮತ್ತು ನನಗೆ ಹೆಚ್ಚು ಉತ್ಸಾಹ ಬರ್ತದೆ. ನಿಟ್ಟೆ ಸಂತೋಷ್ ಹೆಗ್ಡೆ ಪಾತಿರ್ದು ತಾನು ಲೋಕಾಯುಕ್ತಗೆ ಬನ್ನಗ ಮೋಸ ವಂಚನೆ ಜೋರಾದಿತ್ತನು ಕಾಸು ಬೊಕ್ಕ ಅಧಿಕಾರದ ಪಿರೌಡಿ ಪೋಂದಿತ್ತೇರು ಎಡ್ಡೆ ಕೆಲಸ ಮಲ್ತನಕ್ಲಿನ ಸಮಾಜ ಗುರ್ತು ಮಲ್ಪೊಡು ನಿಕ್ಲಿ ಎಡ್ಡೆ ಕೆಲಸ ಮಲ್ತಂಡ ಇಂಚಿನ ಮರ್ಯಾದೆಗೆ ಸಂದುವಾರು ಪಂಡೇರು. When I came to Karnataka Lokayukta, I saw a lot of sufferings of the people, that too by persons who are holding constitutional office to serve the people. I was wondering why this is happening in the society that we are in. Then I realized the fault does not lie with individuals, the fault lies with the society in which we are. At that point of time, the society is to respect people who did good work and honored them. ನಿಟ್ಟೆ ವಿನಯ್ ಹೆಗ್ಡೆ ಗುರ್ಕಾರ್ಮಿದ ಭಾಷಣ ಮಲ್ತದು KS ಹೆಗ್ಡೆರ್ನ ತ್ಯಾಗುಡ್ದು ಈ ಸಂಸ್ಥೆ ತಾಪನೆ ಆಪುನಂಚಾಂಡು ಆರೆನಂಚಿನ ಸುಧಾಮೂರ್ತಿ ಸಮಾಜ ಸೇವೆ ಮಲ್ತೊಂದುಲ್ಲೆರು. ಗ್ರಾಮೀಣ ಪ್ರದೇಶಗಳು 2,000 ಜನಕ್ಕೂ ಧರ್ಮಕ್ಕೂ ಮರ್ದು ಕೊರಿಯರು ಸಾಧ್ಯ ಆತನು ಪಂಡ ಐಕ್ಯ ಕಾರಣ ಸಂಸ್ಥೆದ 4,000 ವಿದ್ಯಾರ್ಥಿಗಳು ಮೆಚ್ಚುಗೆ ತಿಳಿಪಾರು. I can proudly say every paisa, every child has paid, has gone to build infrastructure for the better education of the children. More than that, the social commitment. I was telling Madam Sudhamurthy that every day we are treating 2,500 patients, out of which 50% of the patients are treated free. I told her that every year we spend more than 18 to 20 crores giving free medicine. We run 20 rural health centers. ಬೆಂಗಳೂರು ಶೈಕ್ಷಣಿಕ ತಜ್ಞರು ವಿಜ್ಞಾನಿ ಡಾಕ್ಟರ್ NR ಶೆಟ್ಟಿ, ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕೋ ಚಾನ್ಸಲರ್ ವಿಶಾಲ್ ಹೆಗ್ಡೆ, ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಲೇಸ್ ಪಾಲ್ಯ ತುಂಡೇರು. ರಾಜಮಾರ್ಗದ ಗುಂಡಿಲಿಡ್ದವರ ಬೈಕ್ ಕಂಪಾಡಿಟ್ಟು ಜವನಿ ಓರಿ ಜೀವ ಕಳೆವಂದಿರು ಒಂದು ಕಾರಣ ಆಯ್ನ ಇಲಾಖೆನ ಅಧಿಕಾರಿನ ಮಿತ್ತು ಕಾನೂನು ಕ್ರಮ ಆದಿತ್ತು ನೋಡುವುದು DYFI ರಾಜ್ಯ ಗುರ್ಕಾರ್ಯರು ಮುನೀರ್ ಕಾಟಿಪಳ್ಳ ಒತ್ತಾಯ ಮಾಡ್ತಿದ್ದಾರೆ. ನಾಗರಿಕ ಸಮಿತಿ ಕಾನ ಸುರತ್ಕಲ್ ನಡಪಾಯಿನ ಪ್ರತಿಭಟನೆ 6 ಪಾತಿರಿಯರು.
ಸುರತ್ಕಲ್ ಕುಡ್ಲ ರಾಜಮಾರ್ಗ ಗುಂಡಿ ಬೂರ್ದು ಹಾಳಾತಂಡು ಜವನಿಯವರಿ ಗುಂಡಿಗೆ ಬೂರ್ದು ಜೀವ ಕಳವಂದಿರು ಒಂದಕ್ಕೆ ಕಾರಣ ಆಯ್ನ ಇಲಾಖೆದ ಅಧಿಕಾರಿನ ಮಿತ್ ಕ್ರಮದೆತ ನೋಡುವುದು ಒತ್ತಾಯ ಮಲ್ತದು ನಾಗರಿಕ ಸಮಿತಿ ಕಾನ ಸುರತ್ಕಲ್ ಪ್ರತಿಭಟನೆ நடப்பாண்டு ಪ್ರತಿಭಟನೆ ಡಿವೈಎಫ್ಐ ರಾಜ್ಯ ಕುರ್ಕಾರ್ಯರು ಮುನೀರ್ ಕಾಟಿಪಳ್ಳ ಪಾತಿರ್ದು ಸುರತ್ಕಲ್ ಬೈಕಂಪಾಡಿ ಮಾರ್ಗೋಡು ಪಾಪದ ಜವನಿ ಒರಿ ಗುಂಡಿಗೆ ಬುಡಿದು ಜೀವ ಕಳೆಯೊಂದು ನಾವು ಬೇಜಾರದ ಸಂಗತಿ ರಾಜಮಾರ್ಗೋಡು ಗುಂಡಿಲಿ ಹೆಚ್ಚಾದಿತ್ತು ನರಮಾಣ್ಯ ಪ್ರಾಣಗೂ ರಕ್ಷಣೆ ಇಜ್ಜಂತಿ ನಂಚಾತಂಡು ಹಾಳ ಆಡಳಿತೊಡ್ದು ಒರಿ ಜವನನ್ನು ಕಳೆವಂದ ಈ ಬಗೆಟ್ ಇಲಾಖೆದ ಮಿತ್ ಕ್ರಮದೆದು ನೋಡೊಂದು ಒತ್ತಾಯ ಮಲ್ತೇರು ರಾಜಮಾರ್ಗ ಅಜಿಪತ್ತಾಜಿ ಎಂಚ ಉಂಡು ಪಂಡ ಬೆನಿಯರೆ ಸ್ಕೂಟರ್ಡ್ ಪೋಪುನ ಜನಕುಲು ವಾಪಸ್ ಬರ್ಪೇರು ಪನ್ಪುನ ನಂಬಿಕೆಯನ್ನು ಕಳೆವನ್ನಂಚಾತನಂದು ಆರ ಕೋಂಗಿ ಮಲ್ತೇರು ಕೂಳೂರು ಸಂಘ ಜೇಂಕೊಂದಿತ್ತದು ಒವ್ವೇ ಕಾಮಗಾರಿಲು ಸರಿಯಾದ ನಡ್ತೊಂದಿಜ್ಜಿ ಗುಂಡಿಲೆನ ಮುಚ್ಚುನ ಕಾರ್ಯ ಕೈಗ್ದೆ ತೊಂದಿಜ್ಜೇರು ಐತ ಬದಲು ಡಾಮರ್ ಪಾಂಡ ಬರ್ಸಬನ್ನಗ ಉಂತುಂಡ ಅಂದು ಮುನೀರ್ ಕಾಟಿಪಳ್ಳ ಪ್ರಶ್ನೆ ಪಾಡಿಯರು ಮುಲ್ಪದ ರಾಜಮಾರ್ಗುಲಿನ ನಿಯಮದಂಚ ತುವಂದನ ಅಧಿಕಾರಿನ ಮಿತ್ತ ಕೇಸ್ ಪಾಡೋಡು ಸರಿಯಾಯಿನ ಪರಿಹಾರ ಕೊರಿಯರ ರಾಜಮಾರ್ಗ ಇಲಾಖೆ ದುಂಬುವರಳು ಬಿಎನ್ಎಸ್ ಕಾಯ್ದೆ ಪ್ರಕಾರ ಪೊಲೀಸ್ ಇಲಾಖೆ ಕ್ರಮದತ್ತು ನೋಡುವುದು ಮುನೀರ್ ಕಾಟಿಪಳ್ಳ ಒತ್ತಾಯ ಮಲ್ತೇರು ಬಿಕೆ ಇಮ್ತಿಯಾಜ್ ಶ್ರೀನಾಥ್ ಅಯಾಜ್ ಕೃಷ್ಣಪುರ ಮನ್ಸೂರ್ ನವಾಜ್ ಅಬ್ದಾಲಿ ಅಫ್ಜಲ್ ಅಹಮದ್ ಪ್ರತಿಭಟನೆ ಪಾಲ್ಗೊಂಡಿರು ಈ ಸುರತ್ಕಲ್ನಿಂದ ಮಂಗಳೂರಿಗೆ ಹೋಗುವಂತ ಅದು ದ್ವಿಚಕ್ರ ವಾಹನದಲ್ಲಿ ಹೋಗುವಂತವರ ಕುಟುಂಬದವರು ಕೂಡ ನಮ್ಮ ಮನೆಯಿಂದ ಹೊರಟಂತ ನಮ್ಮ ಮನೆಯ ಮಕ್ಕಳು ಗಂಡಸರು ವಾಪಸ್ಸು ಒಂದು ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲ ಈ ವಾಹನ ಗುಂಡಿಯಿಂದ ಈ ರಸ್ತೆ ಗುಂಡಿಯಿಂದಾಗಿ ಇವತ್ತು ಮತೀಯ ಕಾರಣಕ್ಕಾಗಿ ಮಾತ್ರ ಅಲ್ಲ ಈ ಹೆದ್ದಾರಿಯ ಮರಣ ಗುಂಡಿಗಳಿಂದಾಗಿಯೂ ಕೂಡ ದುಡಿಲಿಕ್ಕೆ ಹೋದಂತ ಗಂಡಸರು ದ್ವಿಚಕ್ರ ವಾಹನದಲ್ಲಿ ಹೋದಂತ ಗಂಡಸರು ಮನೆಗೆ ವಾಪಸ್ ಬರ್ತಾರೆ ಅನ್ನುವಂತ ಗ್ಯಾರಂಟಿಯನ್ನು ಇಲ್ಲದೆ ಇವತ್ತು ಕುಟುಂಬಗಳು ಬದುಕು ಸಾಗುವಂತ ಅಥವಾ ಆತಂಕದಲ್ಲಿರುವಂತಹ ಸಂದರ್ಭ ನಮ್ಮ ಮುಂದೆ ಇದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇದು ನಿರ್ಲಕ್ಷ್ಯ ಅಲ್ಲದೆ ಏನು ಬೇರೇನೂ ಅಲ್ಲ. ನಾವು ನೋಡ್ತಾ ಇದ್ದೀವಿ ಈ ಮುಖ್ಯದಿಂದ ಆ ಕಡೆಗೆ ನವಯುಗನವರ ಹೆದ್ದಾರಿ ಇದೆ, ಅವರನ್ನ ಮೈಂಟೈನ್ ಮಾಡ್ತಾರೆ. ಇಲ್ಲಿ ಆ ಕಡೆ ತಲಪಾಡಿ ದಾಟಿದ್ರೆ ಸಾಕು, ಕೇರಳ ಭಾಗದಲ್ಲಿ ಅತ್ಯುತ್ತಮವಾದಂತ ಕಾಮಗಾರಿಗಳನ್ನ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಇದೇ ಹೆದ್ದಾರಿ ಪ್ರಾಧಿಕಾರ ಕೊಡ್ತದೆ. ಆದ್ರೆ ಸುರತ್ಕಲ್ನಿಂದ ನಂತೂರು ಹೊರಗಿನ ಹೆದ್ದಾರಿ ಬಹುಶಃ ನಾವು ಒಂದು 15-20 ವರ್ಷ ಆಯ್ತು ಒಂದು ಸರಿಯಾದಂತ ವಾಹನ ಸಂಚಾರ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಬಂಟ್ವಾಳ ತಾಲೂಕು ಕುರಿಯಾಳದ ಕೊಳತಮ್ಮ ಜಲ್ಡ್ ಅಬ್ದುಲ್ ರಹಿಮಾನಿರನ ಕಿರ್ದು ಖಲಂದರ್ ಶಾಫಿಗೆ ಪೆಟ್ಟುಪಾಡಿನ ಬಗೆಟ್ ವಿರೋಧ ತೋಜಾಯಿನ ರಾಜ್ಯ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಅಕ್ಲಿನ ಇಲ್ಲದಕ್ಲಿಗೆ ಸಮಾಧಾನ ಪಂತೇರು ಹಜ್ ಯಾತ್ರೆ ಹಿಡಿದು ಬತ್ತ ನಡೆದು ಬೊಕ್ಕ 6 ಸುದ್ದಿ ಮಾಧ್ಯಮದ ಕಡೆ ಪಾತೇರಿಯರು. ಬಂಟ್ವಾಳ ತಾಲೂಕು ಕುರಿಯಾಲ ಕೊಳತಮ್ಮ ಜಲ್ಡ್ ಅಬ್ದುಲ್ ರಹಿಮಾನಿರನ ಕಿರ್ದು ಖಲಂದರ್ ಶಾಫಿಗೆ ಜೋರದ ಪೆಟ್ಟುಪಾಡ್ದು ಕೆರಿಯರ ಪ್ರಯತ್ನ ಮಲ್ತನಿಗೆ ಭಾರಿ ವಿರೋಧ ತೋಜಾವೆ. ಈ ಸಂಗತಿ ನಡಪನಾಗ ತಾನು ಹಜ್ ಯಾತ್ರೆ ಹಿಡಿತೆ ಅಂಜದು ಬರಿಯರೆ ಸಾಧ್ಯ ಆತಜಿ ಯಾತ್ರೆ ಕರಿದು ಬತ್ತದು ಅಕ್ಲಿನ ಇಲ್ಲದಕ್ಲಿಗೆ ಸಮಾಧಾನ ಪಂತೆ ಎಂದು ರಾಜ್ಯ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಪಂತೇರು. ದುಷ್ಕರ್ಮಿಲೆಗೆ ಬಲಿಯಾಯಿನ ಅಬ್ದುಲ್ ರಹಿಮಾನಿರ್ನ ಇಲ್ಲಡೆಪೋದು ಆಯ್ದು ಬೊಕ್ಕ ಸುದ್ದಿಗಾರರ ಪಾತೆಡ್ದು ತಾನು ಗೃಹ ಮಂತ್ರಿಯರ ಪಾತಿರದೆ ಮಾತೆರ್ನಲ ಅಭಿಪ್ರಾಯಗಳನ್ನು ಚರ್ಚೆ ಮಂತದ್ದು ನನ್ನದ ತೀರ್ಮಾನ ಸರ್ಕಾರದೇ ತೊಂಡು ಅಕ್ಲಿನ ಇಲ್ಲದಕ್ಲಿಗೆ ನ್ಯಾಯ ಕೊರ್ಪಾಯರ ಸರ್ಕಾರ ಖಂಡಿತ ಪ್ರಯತ್ನ ಮಲ್ಪುಂಡು ಒಂದು ಖಾದರ್ ಪಂಡಿರು. ಜಿಲ್ಲೆ ಡಿಎಸ್ಪಿ ಬೊಕ್ಕ ನಗರ ಪೊಲೀಸ್ ಕಮಿಷನರ್ ವರ್ಗ ವಿಚಾರಡು ಅಭಿಪ್ರಾಯ ತೆರಿಪೈನ ಖಾದರ್ ಈ ಬಗೆಟ್ ಇಡೀ ವಿಚಾರಣೆ ನಡಪೋಡಾತಡು ಏರು ಪಗಕ್ಕೆ ಉಮೇದು ಕುರ್ದು ಪಾತೆರ ಪನ್ಪೆರ ಅಪಗನೆ ಕಟ್ಟುನಿಟ್ಟಿದ ಕ್ರಮದ ನಂಚಾವಳು. ಈ ಬಗೆಟ್ ಬೆಂಗಳೂರದ ಡಿಜಿಪಿ ಐಜಿ ಎರಡು ಚರ್ಚೆ ಮಂತದ್ದು ಹೊಸ ಅಧಿಕಾರಿಗಳಿಂದ ಸೂಚನೆ ಕೊರ್ದಿತ್ತಿನಿಂದ ಖಾದರ್ ಪಂಡಿರು. ಅವರ ಜೊತೆ ಕೂಡ ಮಾತಾಡಿಕೊಂಡು ಅವರ ಅಭಿಪ್ರಾಯ ಏನಿದೆ ಮನೆಯ, ಯಾಕಂತ ಹೇಳಿದರೆ ಅಂತಿಮವಾಗಿ ಮನೆಯ ಅಭಿಪ್ರಾಯ ನಮಗೆ ಪ್ರಮುಖವಾದ ವಿಚಾರ ಇವತ್ತಾಗಿದೆ. ಮನೆ ಅಭಿಪ್ರಾಯ ತೆಕ್ಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಸರ್ಕಾರ ಖಂಡಿತವಾಗಿ ಇವತ್ತು ತೆಕ್ಕೊಳ್ತದೆ. ಮತ್ತು ಇದಕ್ಕೆ ಆ ಮನೆಯ ಈ ನ್ಯಾಯ ಸಿಕ್ಕಲಿಕ್ಕೆ ಏನೆಲ್ಲ ಅವರ ಬೇಡಿಕೆ ಇದೆಯಾ ಮತ್ತು ಊರವರ ಬೇಡಿಕೆ ಏನಿದೆ, ಮನೆಯವರ ಬೇಡಿಕೆ ಮತ್ತು ಈ ಊರವರ ಎಲ್ಲ ಜಾತಿ ಧರ್ಮದವರ ಮಸೀದಿ ಅಧ್ಯಕ್ಷರ ಸರ್ವಧರ್ಮದವರ ಬೇಡಿಕೆಯನ್ನು ಯಾರೇ ಅದರ ಹಿಂದೆ ಇದ್ದರೂ ಕೂಡ ಅದಕ್ಕೆ ಪ್ರಾರಂಭದಿಂದಲೂ ಕೊನೆಯ ತನಕ ಯಾರೆಲ್ಲ ಅದರಲ್ಲಿದ್ದಾರೆ ಸರ್ವರು ಕೂಡ ಪತ್ತೆ ಹಚ್ಚಬೇಕು, ಎಲ್ಲರಿಗೂ ಕೂಡ ಕಠಿಣವಾದ ಕ್ರಮ ಆಗಬೇಕು. ಇನ್ನು ಮುಂದಕ್ಕೆ ಈ ರೀತಿಯ ಒಂದು ಪ್ರಯತ್ನ ಯಾರು ಮಾಡಬಾರ್ದು ಅಂತ ಒಂದು ಕಠಿಣವಾದ ಕ್ರಮ ತೆಗೊಳ್ಬೇಕೆಂದು ದೊಡ್ಡ ಮಟ್ಟದ ಆ ಬೇಡಿಕೆಯನ್ನು ಎಲ್ಲರೂ ಕೂಡ ಕೊಟ್ಟಿರ್ತಾರೆ. ತಂದೆಯ ಪರವಾಗಿ, ಕುಟುಂಬದ ಪರವಾಗಿ, ಜಮಾತ್ ಕಮಿಟಿಯವರು, ಸರ್ವಧರ್ಮದವರು, ಹಿಂದೂ ಮಹಾಸಭಾದವರು, ಕ್ರಿಶ್ಚಿಯನ್ ಸರ್ವರು ಕೂಡ ಎಲ್ಲರೂ ನಾವು ಚರ್ಚೆ ಮಾಡ್ತೇವೆ. ಸರ್ಕಾರಕ್ಕೆ ನಾನು ಇದರ ಬಗ್ಗೆ ಸೂಕ್ತವಾದ ಎಲ್ಲ ವಿವರ ನಾನು ಕೊಡ್ತೇನೆ. ಸರ್ಕಾರವು ಕೂಡ ಕಠಿಣ ಕ್ರಮ ತೆಗೆದುಕೊಳ್ಳುವ ವಿಶ್ವಾಸ ನನಗೆ ಇದೆ. ಒಡಿಪು ನಗರ ಸುತ್ತುಡುಪುನ ಅವ್ವವು ರಿಕ್ಷಾ ಸ್ಟ್ಯಾಂಡ್ಲೆಡ್ ಸಾಮರ್ಥ್ಯಕ್ಕೂ ಸರಿಯಾದ ನಗರದ ಒವೇ ರಿಕ್ಷಾ ಸ್ಟ್ಯಾಂಡ್ದ ರಿಕ್ಷಾ ಡ್ರೈವರ್ಲೆಗ್ ಬಾಡಿಗೆ ಮಲ್ಪೆರೆ ಅವಕಾಶ ಮಲ್ತು ಕೊರ್ದು ಒಡಿಪು ನಗರದ ಗಾಡಿಲು ಒಂತನ ತಾಣದ ಡ್ರೈವರ್ ಬೊಕ್ಕ ಯಜಮಾನಿರ್ನ ಒಕ್ಕೂಟ ಒಂಜೇ ಅಭಿಪ್ರಾಯದ ನಿರ್ಧಾರದ ತೊಂದುಂಡು.
ಉಡುಪು ನಗರದ ಸುತ್ತುಡುಪ್ಪುನ ರಿಕ್ಷಾ ಉಂತನ ತಾಣಲೆಡು ಸಾಮರ್ಥ್ಯಗೂ ಸರಿಯಾದ ನಗರದ ಒವ್ವೇ ಸ್ಟ್ಯಾಂಡ್ ರಿಕ್ಷಾ ಡ್ರೈವರ್ಲಿಗೆ ಬಾಡಿಗೆ ಮಲ್ಪೆರೆ ಅವಕಾಶ ಮಲ್ತು ಕುರ್ದು ಉಡುಪು ನಗರದ ರಿಕ್ಷಾ ಉಂತನ ತಾಣೊಳಿನ ಡ್ರೈವರ್ ಬೊಕ್ಕ ದನಿಕ್ಲಿನ ಒಕ್ಕೂಟ ಒಂಜೇ ಅಭಿಪ್ರಾಯದ ನಿರ್ಧಾರದ ತಂದುಂಡು ಬನ್ನಂಜಿ ನಾರಾಯಣ ಗುರು ಸಭಾಂಗಣಗಳು ನಡತ್ನ ಸಬಿಟ್ ಉಡುಪು ನಗರ ರಿಕ್ಷಾ ಉಂತನ ತಾಣೊಳಿನ ಡ್ರೈವರ್ ಬೊಕ್ಕ ದನಿಕ್ಲಿನ ಒಕ್ಕೂಟದ ಪದಾಧಿಕಾರಿಗಳು ಪಾಲ್ಗೊಂಡು ಈ ಬಗೆಟ್ ತೀರ್ಮಾನದ ತಂದಿರು ಈ ದುಂಬು ಕೆಲವೊಂಜಿ ರಿಕ್ಷಾ ಡ್ರೈವರ್ಲೆನ್ನ ನಡುಟು ಆಯ್ನ ಲಡಾಯಿಲಿಡ್ದು ಮಾತ ಡ್ರೈವರ್ಲಿಗೆ ಸಮಸ್ಯೆ ಉಂಡಾದಿತ್ತಂಡು ಪೊಲೀಸ್ ಕೇಸ್ಲಿಡ್ದು ರಿಕ್ಷಾ ಡ್ರೈವರ್ಲಿಗೆ ದಿಂಜ ಉಪದ್ರಾದಿತ್ತಂಡು ಅಂಜದು ಸಭೆ ನಡಪೈನ ಉಡುಪು ನಗರ ಸುತ್ತದ ರಿಕ್ಷಾ ಡ್ರೈವರ್ಲು ಈ ತೀರ್ಮಾನದ ತಂದಿರು ರಿಕ್ಷಾ ಉಂತನ ತಾಣದ ಸಾಮರ್ಥ್ಯಗೂ ಸರಿಯಾದ ಒಂಜೇ ಪೊಡ್ತುಡು ಐನ್ ರಿಕ್ಷಾಡ್ದು ಕಮ್ಮಿ ಇತ್ತಂಡ ಬೇತೆ ಕಡೆದ ರಿಕ್ಷಾದಕ್ಲಿಗೆ ಬಾಡಿಗೆ ಮಲ್ಪೆರ ಅವಕಾಶ ಮಲ್ತು ಕೂರ್ದು ನಿರ್ಧಾರ ಕೈಗಿದೆ ತಂದುಂಡು ಈ ತೀರ್ಮಾನಗೂ ಮಾತೆರ್ಲ ತಯಾರುಲ್ಲಿருந்து ಒಕ್ಕೂಟ ತಿರಿಪಾದಂಡು ಸಭೆ ನಡಪಾಯಿ ಬೊಕ್ಕ ರಿಕ್ಷಾ ಡ್ರೈವರ್ಲು ನಡತೊಂದು ಎಸ್ಪಿ ಆಫೀಸ್ ಮುಟ್ಟ ಪೋದು ಭಿನ್ನೈತೊಂದು ಓಲೆ ಕೊರಿಯರು ಭಿನ್ನೈತೊನ್ನ ಓಲಿದ ತೊನ್ನ ಎಸ್ಪಿ ಹರಿರಾಮ್ ಶಂಕರ್ ಜಿಲ್ಲಾಧಿಕಾರಿಲೆಡ ಬೇಗ ಚರ್ಚೆ ನಡಪಾದು ರಿಕ್ಷಾ ಉಂತುನ ತಾಣ ಕಟ್ಟಿರ ಕ್ರಮದ ತೊನ್ನುವ ಐದು ಬೊಕ್ಕ ರಿಕ್ಷಾ ಡ್ರೈವರ್ಲಿನ ಹೆಚ್ಚಿನ ಸಮಸ್ಯೆ ಪರಿಹಾರ ಆಪಣು ಪಂಡೀರು 1 ರಿಂದ 5 ಗಾಡಿ ಇದ್ರೆ ಯಾವ ಸ್ಟ್ಯಾಂಡ್ ಆಟೋ ಕೂಡ 5 ನಿಲ್ಬೋದು ಅಲ್ಲಿ ಕಂಟಿನ್ಯೂಷನ್ ಮಾಡಿ ಹೋಗ್ತಿರ್ತದೆ. ಮತ್ತೆ ಈಗ ಸಣ್ಣ ಸ್ಟ್ಯಾಂಡ್ ಇದೆ ಅಲ್ಲಿ 3 ರಿಕ್ಷಾ ನಿಲ್ಲಿಕ್ಕೆ ಆಗುತ್ತೆ ಅಲ್ಲಿ 2 ಏನಿದೆ ಯಾವ ಸ್ಟ್ಯಾಂಡಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಅಕಾರ್ಡಿಂಗ್ ಟು ಸ್ಟ್ಯಾಂಡ್ ಕೆಪಾಸಿಟಿ ಮಾಡ್ತೀವಿ ಅಂತ ಹೇಳಿ ಸಿಸ್ಟಮ್ ಪ್ರಕಾರ ಕ್ಯೂ ಅಲ್ಲಿ ಲೈನ್ ಆಗಿ ನೀವು ನಿಲ್ತೀರಿ, ಅದೊಳ್ಳೆ ವಿಷಯ. ಅದಲ್ಲದೆ ಈಗ ನಾವು ಆಡಳಿತ ವತಿಯಿಂದ ನೀವು ಅಡಿಷನಲ್ ಸ್ಟ್ಯಾಂಡ್ಗಳಿಗೆ ಲೊಕೇಶನ್ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ರೆ ಆಲ್ರೆಡಿ ಮುನ್ಸಿಪಾಲಿಟಿಗಳಿಂದ ಐಡೆಂಟಿಫೈ ಆಗಿದೆ. ಈಗ ಅದನ್ನು ಅಪ್ರೂವ್ ಮಾಡಿಸಬೇಕು ನೆಕ್ಸ್ಟ್ RTO ಮೀಟಿಂಗಲ್ಲಿ ಅದನ್ನು ಇದು ಪ್ರಾಪರ್ ಆಗಿ ಮಾಡಬೇಕು. ಸೊ ದಟ್ ನಿಮಗೆ ಇನ್ನೊಂದು 20 ಸ್ಟ್ಯಾಂಡ್ ಎಕ್ಸ್ಟ್ರಾ ಬರ್ತದೆ. 2024-25 ಸಾಲದ SLC ಪರೀಕ್ಷೆಡು 100% ಪಾಸ್ ಸಾಧನೆ ಮಲ್ತಿನ ಬೆಳ್ತಂಗಡಿ ತಾಲೂಕುದ ಕಾಶಿಪಟ್ನ ಸರ್ಕಾರಿ ಪ್ರೌಢಶಾಲೆದ ಜೋಕ್ಲಿನ್ ಮಾತೆರಲ್ನ ಕಾಶಿಪಟ್ನ ಗ್ರಾಮ ಪಂಚಾಯತ್ ಮೆರವಣಿಗೆ ನಡಪಾದು ಸಮ್ಮನದ ಮರ್ಯಾದೆ ಮಲ್ತನ ವಿಶೇಷ ಕಾರ್ಯಕ್ರಮ ಒಂಜಿ ನಡತದಂಡ. ಬೆಳ್ತಂಗಡಿ ತಾಲೂಕು ಕಾಶಿಪಟ್ಟಣದ ಸರ್ಕಾರಿ ಶಾಲೆದ ಮಾತಾ ಜೋಕ್ಲು 2024-25 ಸಾಲದ 10ನೇ ಕ್ಲಾಸ್ ಪರೀಕ್ಷೆಡು 100% ಪಾಸದ ಸಾಧನೆ ಮಲ್ತು ನಡೆದವರ ಆಕ್ಲಿಗೆ ವಿಶೇಷ ಸಮ್ಮನದ ಮರ್ಯಾದೆ ನಡತಂಡು. ಕಾಶಿಪಟ್ಟಣ ಗ್ರಾಮ ಪಂಚಾಯತ್ 100% ಸಾಧನೆ ಮಲ್ತಿನ ಮಾತಾ ಜೋಕ್ಲಿನ ಬೊಕ್ಕ ಬರವು ಕಲ್ಪವನ ಮಾತಿರನ್ನ ಮೆರವಣಿಗೆ ನಡಪಾದು ಸಮ್ಮನದ ಮರ್ಯಾದೆ ಮಲ್ತೇರು. ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಒತ್ತು ಗುರ್ಕಾರ್ಯರು ಮಾತಾ ಸದಸ್ಯರು ಕೆಲಸದಕ್ಲು ಪರ ವಿದ್ಯಾರ್ಥಿಗಳು ಜೋಕ್ಲಿನ ಇಲ್ಲದಕ್ಲು ಗರೋಡಿ ಫ್ರೆಂಡ್ಸ್ ದ ಗುರ್ಕಾರ್ಯರು ಸದಸ್ಯರು ಬುಕ ವಿದ್ಯಾಭಿಮಾನಿಗಳು ಈ ಪೊರ್ತುಡಿತದು ಬರವು ಕಲ್ಪನಕ್ಲಿನ ಭವಿಷ್ಯ ಉಜ್ವಲ ಆವಡಂದು ಎಡ್ಡೆಪ್ಪು ಬಯಕೇರು. ಕಿನ್ನಿಗೋಳಿ ಕೈತಲ್ದ ತಾಳಿಪಾಡಿ ಗುತ್ತು ಗಡಿಪತ್ತನಾರು ದಿನೇಶ್ ಬಂಡ್ರಿಯಾಲ್ ಬುಧವಾರ ತೇರು ಕರಣ 7 ವರ್ಷದ ದುಂಬಾರು ಜಾರಂದಾಯ ಬೊಕ ಜುಮಾದಿ ದೈವಲನ ಗಡಿಪತ್ತದ ತೇರು. ದಿನೇಶ್ ಬಂಡ್ರಿಯಾಲ್ ಕಿನ್ನಿಗೋಳಿ ಕೈತಲ್ದ ತಾಳಿಪಾಡಿ ಗುತ್ತುಡು ಗಡಿಪತ್ತನಾರದ್ದು ಬುಧವಾರ ಕರೆದು ಪೋಯಿರು ಕರಣ 7 ವರ್ಷದ ದುಂಬು ತಾಳಿಪಾಡಿ ಗುತ್ತುಡಾರು ಜಾರಂದಾಯ ಬೊಕ ಜುಮಾದಿ ದೈವಲನ ಗಡಿಪತ್ತದ ತೇರು. ಧಾರ್ಮಿಕ ಸಾಮಾಜಿಕ ಬೇತೆ ಬೇತೆ ಕಾರ್ಯಕ್ರಮಲಿಟ್ಟು ಪಾಲ್ದೆತನೊಂದು ಊರ್ದಕ್ಲಿಡ್ದು ಎಡ್ಡೆ ಪಾತೆರಕ್ಕೇಂದಿನ ದಿನೇಶ್ ಬಂಡ್ರಿಯಾಲ್ ಬೊಡಿದಿ ಬೊಕ್ಕ ಮೂವೀರು ಪೊಣ್ಣು ಮಗಳಿನ ಅಗತ್ಯದೇರು ಗಡಿಪತ್ತನಕ್ಲಿಗೆ ನಡಪವನ ಬೇತೆ ಬೇತೆ ವಿಧಿವಿಧಾನೊಡನೆ ಕರೆತದು ಮರಣ ದೇದೇರು. ಉಳ್ಳಾಲ ತಾಲೂಕು ದೇರ್ಲಕಟ್ಟೆ ಬೊಲ್ಮ ಕಾನೆಕೆರೆ ಪನ್ಪನವುಲು ಇಲ್ಲದ ಮಿತ್ತು ಗುಡ್ಡೆ ಜರಿದು ಬೂರ್ದು ಪೊಣ್ಣೋಡ್ತಿ ಜೀವ ಕಳೆಬಂದು ಬೇಜಾರಡುಪನ ಇಲ್ಲಡೆ ರಾಜ್ಯ ವಿಧಾನಸಭೆದ ಸ್ಪೀಕರ್ UT ಖಾದರ್ ಬುಧವಾರ ಪೂದು ಇಲ್ಲದಕ್ಲಿಗೆ ಸಮಾಧಾನ ಬಂದೇರು. ದೇರ್ಲಕಟ್ಟೆ ಬುಲ್ಮದ ಕಾನಕೆರೆ ಪನ್ಪಣವುಲು ಇಂಚಿಪ ಇಲ್ಲಗ ಗುಡ್ಡೆ ಜರಿದು ಬೂರ್ದು ಪೊಣ್ಣೋಡ್ತಿ ಜೀವ ಕಲವನ್ನ ಇಲ್ಲಡೆ ಬುಧವಾರ ಪೋಯಿನ ರಾಜ್ಯ ವಿಧಾನಸಭೆದ ಸ್ಪೀಕರ್ UT ಖಾದರ್ ಇಲ್ಲದಕ್ಲೆಗೆ ಸಮಾಧಾನ ಪಂಡೇರು. ಐದು ಬೊಕ್ಕ ಸುದ್ದಿಗಾರರ ಪಾತೆರ್ನ ಖಾದರ್ ಕಾಣೆಕೆರೆ ಪ್ರದೇಶಡು ಗಂಭೀರ ಸ್ಥಿತಿಗತಿ ಉಂಡು ಮರಿಯಲ ಕರೆಯು ನಡೆ ಮುಟ್ಟ ನನಲಾತ್ ಗುಡ್ಡೆ ಜರಿಯಂದು ನಂಚ ತತ್ಕಾಲದ ಸಂರಕ್ಷಣಾ ಕ್ರಮದೆ ತೊನೆರೆ ಅಧಿಕಾರ್ಲೆಗೆ ತಿರಿಪಾದೆ ಗುಡ್ಡೆ ಜರಿನ ಜಾಗೆಡೆ ಇಲ್ಲು ಕಟ್ಟೆರೆ ಕಾನೂನುಡು ಅವಕಾಶ ಇಜ್ಜಿ ಬದಲ್ಗು ಪ್ರಕೃತಿ ಮುನಿನೆಟ್ ಅವಕಾಶಗಳ ಬಗೆಟ್ ಅಧಿಕಾರ್ಲೆಡ ಚರ್ಚೆ ಮಲ್ತದಿತ್ತದು ಅವು ಅತ್ತಂದೆ ಮಾನವೀಯತೆ ದಿಟ್ಟಿಡು ನನಲಾತ್ ಅನುಕೂಲತೆ ಬೊಕ ಅನುದಾನ ಒದಗದ ಕೊರ್ಪುನಂಚ ಬೊಕ್ಕೊರ ಕಂದಾಯ ಮಂತ್ರಿ ಬೊಕ ಮುಖ್ಯಮಂತ್ರಿಲೆಡ ಚರ್ಚೆ ಮಲ್ಪು ಎಂದು ಪಂಡಿರು. ಸಹಾಯಕ ಕಮಿಷನರ್ ಹರ್ಷವರ್ಧನ ತಾಲೂಕು ಪಂಚಾಯತ್ ಕಾರ್ಯತೋವನಾಧಿಕಾರಿ ಗುರುದತ್ ತಹಸೀಲ್ದಾರ್ ಪುಟ್ಟರಾಜು PDO ರಮೇಶ್ ಈ ಪೊರ್ತುಡಿತ್ತೇರು. ಮಂಜಿನಾಡಿ ಗ್ರಾಮದ ಮೊಂಟೆಪದವು ಕೊಪ್ಪಳಾಡು ಗುಡ್ಡೆ ಬಿಚ್ಚಿದು ಇಲ್ಲು ಮಗರ್ದು ಮೂವೀರು ತೀರ್ದು ಜೋರದ ಪೆಟ್ಟಾಯಿನ ಅಶ್ವಿನಿ ಬುಕ ಕಾಂತಪ್ಪ ಪೂಜಾರಿ ದೇರ್ಲಕಟ್ಟೆ ಆಸ್ಪತ್ರೆ ಹಿಡಿತಿದ್ದು ಅಕ್ಲಿನ ತೂದು ಖಾದರ್ ಆರೋಗ್ಯ ವಿಚಾರಿತೇರು.
ಬಸ್ ಇರಿ ಎಲ್ಲ ಅಡ್ಡಿಲ್ಲ ಬಂದಿದೆ ಹಿಂಗೆ ಬಂದ್ರೆ ಜನಸೀಲ ಬಂದ್ರೆ ಕಿಡೋ ಒಂದು ಮೊದಲು ಒಟ್ಟಿ ಬಲಿಸಿ ಬಂದ್ರೆ ಪಾಂಡಿಚೇರಿ ಬಂದ್ರೆ ಪವಿತ್ರವಾದ ಹಜ್ ಯಾತ್ರೆ ನಾನು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ವಿವಿಧ ಕಡೆ ಪ್ರಕೃತಿ ವಿಕೋಪದಿಂದ ಬಹಳಷ್ಟು ಹಾನಿಯಾಗಿತ್ತು. ಅದರಲ್ಲಿ ಹೆಚ್ಚು ಹಾನಿಯಾದ ಒಂದು ಮೊಂಟೆಪದ ಮಂಜನಾಡಿಯ ಮೊಂಟೆಪದಲ್ಲಿ ಅಲ್ಲಿ ಬಹುಶಃ ಆ ಮನೆಯಿಂದ 3 ಜನ ನಾವು ಕಲ್ಕೊಂಡಿದ್ದೆವು. ಅವರ ಅಂತ್ಯ ಸಂಸ್ಕಾರದ ಕಾರ್ಯಕ್ಕೆ ಇವತ್ತು ಶ್ರದ್ಧಾಂಜಲಿಯ ಆ ಪೂಜೆ ಕಾರ್ಯಕ್ರಮದ ಭಾಗವಹಿಸಿಕೊಂಡು ಆ ಕುಟುಂಬ ಜೊತೆ ಚರ್ಚೆ ಮಾಡಿ ಇದೀಗ ಕಾಣೆಕೆರೆಯಲ್ಲಿ ಕೂಡ ಇವತ್ತು ಒಂದು ಗುಡ್ಡ ಮನೆಯ ಪಕ್ಕದ ಗುಡ್ಡ ಜರಿದು ಬಿದ್ದು ನೌಶಾದ್ ಮಗಳು ಇವತ್ತು ಆ ಒಂದು ಸಹೋದರಿ ಇವತ್ತು ತೀರಿ ಹೋಗಿದ್ದಾರೆ. ಅವರ ಕುಟುಂಬಕ್ಕೆ ಇವತ್ತು ಭೇಟಿ ಕೊಟ್ಟು ಅವರ ಸ್ವಾತಂತ್ರ್ಯದಲ್ಲಿ ಅದರ ಜೊತೆಯಲ್ಲಿ ಇದು ಈ ಪರಿಸ್ಥಿತಿ ಇವತ್ತು ಅದನ್ನು ಅವಲೋಕಿಸಿದ್ದೇನೆ. ಬಹುಶಃ ಅತ್ಯಂತ ಗಂಭೀರವಾದ ವಿಚಾರ. ಹೇಗೆ ಆಯಿತಂತೆ ನಮ್ಮ ಕೂಡ ಅದನ್ನು ಕಂಡಿಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆ. ಇದು ಮಳೆಗಾಲ ಮುಗಿಯುವ ತನಕ ಇದನ್ನು ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ PDO ಮತ್ತು AC ಹೇಳಿದೆ, ನಮ್ಮ ಪಂಚಾಯತ್ ಸದಸ್ಯರಿದ್ದಾರೆ, ತಾತ್ಕಾಲಿಕವಾಗಿ ಇದ್ದಂಥ ಕೂಡ ಇನ್ನೂ ಕೂಡ ಜಾಸ್ತಿ ಜರಿಯದ ರೀತಿಯಲ್ಲಿ ಅದನ್ನು ಇವತ್ತು ಮಾಡಲು ಸಂರಕ್ಷಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅದನ್ನು ಸೂಚಿಸಿದ್ದೇವೆ. ಅದನ್ನು ವಹಿಸಿಕೊಂಡು ಆದಷ್ಟು ಬೇಗ ಮಾಡ್ತೇವೆ. ಪ್ರಕೃತಿ ವಿಕೋಪದಲ್ಲಿ ಆದಂಥ ಅನಾಹುತಕ್ಕೆ ಯಾವುದೇ ನೀತಿ ನಿಯಮಗಳನ್ನು ಸಡಿಲಗೊಳಿಸಿ ಆ ಒಂದು ಸಂರಕ್ಷಣೆ ಕೆಲಸ ಸಂಪೂರ್ಣ ಅಲ್ಲದಿದ್ದು ಕೂಡ ಎಷ್ಟು ಆಗ್ತದೆ ಅಷ್ಟು ಸಹಾಯ ಮಾಡಲಿಕ್ಕೆ ಅದ ಅವಕಾಶ ಜನಪ್ರತಿನಿಧಿಗಳ ಆ ಒಂದು ಅನುದಾನಕ್ಕೆ ಅವಕಾಶ ಮಾಡಿ ಕೊಡಬೇಕಂತ ಕೇಳ್ತಾರೆ. ರಾಜ್ಯದ ಕರಾವಳಿ ಬೊಕ ಮಲೆನಾಡು ಭಾಗಡು ಕೋಮು ಲಡಾಯಿ ಗೆಜಲ್ ಪವನ ಬೊಕ ಕಿರ್ಪುನ ಒಂದೇನು ಮಾತ ಪತ್ರದಿಯರೆ ರಾಜ್ಯ ಸರ್ಕಾರ ಕಟ್ಟದ್ನ ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆಗೆ 248 ಜನ ಪೊಲೀಸರನ್ನು ಕೆಲಸ ಗುದೀತಂಡೆ. ಕುಡ್ಲ ಪೊಲೀಸ್ ಕಮಿಷನರ್ ಈ ಕಾರ್ಯಪಡೆತ ಮುಖ್ಯಸ್ಥರಾದಿಪ್ಪುವರು. ರಾಜ್ಯ ಸರ್ಕಾರ ಕಟ್ಟದ್ನ ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆಗೆ 248 ಜನ ಪೊಲೀಸರನ್ನು ಕೆಲಸ ಉದೀತೇರು. ರಾಜ್ಯದ ಕರಾವಳಿ ಬೊಕ್ಕ ಮಲೆನಾಡು ಭಾಗಡು ಕೋಮು ಲಡಾಯಿ ಗೆಜಲ್ ಪವನ ಕಿರ್ಪುನ ಒಂದೇನು ಮಾತ ಪತ್ರದಿಯರ ರಾಜ್ಯ ಸರ್ಕಾರ ಕೋಮು ಹಿಂಸೆ ನಿಗ್ರಹ ಕಾರ್ಯಪಡೆ ಕಟ್ಟದಿದ್ದರೆ. ಕುಡ್ಲ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈ ಕಾರ್ಯಪಡೆಗೆ ಮುಖ್ಯಸ್ಥರಾದುಪ್ಪುವರು. ಈ ಬಗೆಟ್ ರಾಜ್ಯ ಸರ್ಕಾರ ಆದೇಶ ಪಿದಾಡ್ಪಾದಲು. ದಕ್ಷಿಣ ಕನ್ನಡ, ಉಡುಪಿ ಬೊಕ ಮಲೆನಾಡದ ಶಿವಮೊಗ್ಗ ಕೋಮು ಲಡಾಯಿ ನಿಯಂತ್ರಣಗೂ ಕೋಮು ಹಿಂಸೆ ನಿಗ್ರಹ ಪಡೆ ಕಟ್ಟದಂಡೆ. ರಾಜ್ಯಡು ಈ ದುಂಬೆ ಬರ್ಖಾಸ್ತ್ ಮಲ್ತದ್ನ ರಾಜ್ಯ ನಕ್ಸಲ್ ನಿಗ್ರಹ ಪಟ್ಲಮುಡು ಕಾರ್ಯ ಮಲ್ತದಿತ್ತಿನ 3 ಇನ್ಸ್ಪೆಕ್ಟರ್ಲು ಸೇರಿನಂಚ 248 ಪೊಲೀಸರಿನ ಈ ವಿಶೇಷ ಕಾರ್ಯ ಪಟ್ಲಮುಗುದೀದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಡಾಕ್ಟರ್ AM ಸಲೀಂ ಆದೇಶ ಪಿದಾಡ್ಪಾದಿರು. ಹರಿ ಓಂ ಸಂಸ್ಥೆ ವಾಸುಕಿ ನಗರ ಏಕ್ಕೂರ್ದ ನಿಲ್ಲಿಟ್ಟು ಬೊಕ ದಾನಿಲಿನ ಜತೆ ಸೇರಿಗೆಡು ಬಿಜೆಪಿ ಕುಡ್ಲ ತೆನ್ಕೈ ಒತ್ತು ಗುರ್ಕಾರ್ಯರು ಕಿರಣ್ ರೈ ಬಜಾಲ್ ದುಂಬಾಳ್ತಡು. ಬಡಪುತ್ತದ ಯಮುನಾ ಪೂಜಾರಿ ಪನ್ಪುನಾರಿಗೂ ಹೊಸ ಇಲ್ಲು ಹರಿ ಓಂ ಕಟ್ಟಾದಿತ್ತದು ಇಲ್ಲು ಬುಡ್ದು ಕೊರ್ಪುನ ಕಾರ್ಯಕ್ರಮ ನಡತ್ತಂಡು. ಬಡವೆರದುಪ್ನ ಯಮುನಾ ಪೂಜಾರಿ ಪನ್ಪುನಾರಿನ ಸಂಸಾರಗೂ ಹರಿ ಓಂ ಸೇವಾ ಸಂಸ್ಥೆ ವಾಸುಕಿ ನಗರ ಏಕ್ಕೂರ್ದ ನಿಲ್ಲಿಟ್ಟು ದಾನಿಲಿನ ಜತೆ ಸೇರಿಗೆಡು ಬಿಜೆಪಿ ಕುಡ್ಲ ತೆನ್ಕೈ ಒತ್ತು ಗುರ್ಕಾರ್ಯರು ಕಿರಣ್ ರೈ ಬಜಾಲ್ ದುಂಬಾಳ್ತಿಡು ಹರಿ ಓಂ ಪನ್ಪುನ ಇಲ್ಲು ಕಟ್ಟಾದಿರು. ಯಮುನಾ ಪೂಜಾರ್ದಿಯರಿಗೆ ಇಲ್ಲು ಬುಡ್ದು ಕುರುಪುನ ಕಾರ್ಯಕ್ರಮ ನಡತ್ತಂಡು ಈ ಪೊಡ್ದು ಕಿರಣ್ ರೈ ಪಾತಿರ್ದು ಇಲ್ಲು ಕಟ್ಟಿರ ಮಾತಾ ದಾನಿಲು ಸಹಾಯ ಸಹಕಾರ ಕೊರ್ನಿಡ್ದವರ 5 ತಿಂಗಳು ಇಲ್ಲು ಕಟ್ಟದಂಡು ಇಲ್ಲಗ ಬೋಡೈನ ಸೊತ್ತು ಸಾಧನಗಳು ಒದಗದು ಬತ್ತದನೆಂದು ಪಂಡೇರು. ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನೆರಾದಿತ್ತದ ಕಾರ್ಯಕ್ರಮ ಉದಿಪನಾಂಡು. ಯಮುನಾ ಪೂಜಾರಿ ಕುಟುಂಬಗೂ ಇಲ್ಲದ ತರಕುಲು ಕೊರ್ದು ಐತ ಒಟ್ಟಿಗೂ ಖರ್ಚಿಗೆ 1 ಲಕ್ಷ ರೂಪಾಯಿದ ಚೆಕ್ ಕೊಡ್ತೇರು. RJ ಅಭಿಷೇಕ್ ಶೆಟ್ಟಿಯರಿಗೆ ಈ ಪೊರ್ತುಡು ಮರ್ಯಾದೆ ಮಲ್ತೇರು. ಎಡ್ಡೆ ಮಾರ್ಕ್ಸ್ ದೆತ್ತಿನ ಯಮುನಾ ಪೂಜಾರ್ದಿಯರ್ನ ಪುಲ್ಯಲ್ಲೂ ಯಶ್ವಿತಾ ಬೊಕ ಕೀರ್ತಿಗೆ ಮರ್ಯಾದೆ ಮಲ್ತೇರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಲ ಪಾತಿರ್ದು ಹರಿ ಓಂ ಸಂಸ್ಥೆದ ಕಾರ್ಯನು ಪುಗಾರಿಯರು. ಶಾಸಕರು ವೇದವ್ಯಾಸ್ ಕಾಮತ್, ನಾಯಕರು ರಮೇಶ್ ಕಂಡೆಟ್ಟು, ಭಾಸ್ಕರ ಚಂದ್ರ ಶೆಟ್ಟಿ, ಯಶೋಧರ ಚೌಟ, ರಮೇಶ್, ಹರೀಶ್, ರಾಜೇಶ್ ಶೆಟ್ಟಿ, ರಾಮಚಂದ್ರ ಆಳ್ವ, ವೀಣಮಂಗಳ, ಚಂದ್ರಾವತಿ ವಿಶ್ವನಾಥ ಲೇಸ್ಡು ಪಾಲ್ಗೊಂಡಿರು. ಇಲ್ಲದ ಓಡಮುಟ ಇಲ್ಲದ ಸ್ಟವ್ ಉರ್ದು ಬತ್ತಿನ ಪ್ರತಿ ಚೇರ್ ಒರಿಯರಿಗಂತ ಕೊಡ್ತೀರಿ ಇನ್ನಿಲ್ಲ ಕೆಲವರು ಕೊರಿಯರ್ ಒಪ್ಪಾరు ಅಂಚದು ಇಡೀ ಇಲ್ಲದ ಬೋಡೈನ ವ್ಯವಸ್ಥೆ ಈ ಸಂದರ್ಭದ ಹರಿಯಂ ಸೇವಾ ಸಂಸ್ಥೆದ ಮಾತ ದಾನಿನಕಲ ಸಹಕಾರ ಡಾಂಡು ಅಂಚ ಮನಮಲ್ಲ ರೀತಿಡ್ ಮಾತೇರ್ನಲ್ಲ ಸಹಕಾರ ನೆಟ್ಟೆ ಎನ್ನ ಒರಿಯನತ್ತು ಎಂಕಲ್ನ ತಂಡ ಐಕೊಂಡು ಪ್ರಯತ್ನ ಆದಿಪ್ಪು ಅಂಡ ಮಲ್ಲ ರೀತಿಯ ಸಹಕಾರ ಮಸ್ತ್ ಜನ ದಾನಿನಕಲು ಕೊರ್ನಿರ್ದಾತ್ರ ಈ ಒಂಜಿ ಅಪ್ಪೆಗೆ ಒಂಜಿ ಇಲ್ಲು ಕಟ್ಟಿಗೆ ಕೊರ್ಪುನಂಚಿನ ಎಂಕಲ್ನಲ್ಲ ಒಂಜಿ ಯೋಗ ಬನೋಲಿ ನಮ್ಮ ಕೆಲಸ ನಮ್ಮ ಧರ್ಮ ಬಂಡ ಎಂಜಿನ ಬಂಡ
ಈ ರೀತಿಯ ಕರ್ತವ್ಯನ ನಿರ್ವಹಣೆ ಮಲ್ಪುನೇನು ಧರ್ಮ ಬಂಡವು ಬಜಿ ಪೂಜೆ ಮಲ್ಪುನತ್ ಆರತಿ ದೇರ್ಪುನತ್ ಅವಲೆ ಒಂಜಿ ಸೇವೆ ಮಲ್ಪಾದ ಪುಣ್ಯ ಪಡೆಪುನದ್ದು ಧರ್ಮ ಬಂಡ ಕರ್ತವ್ಯ ಅಂದ ಲೆಕ್ಕ ಅದಕ್ಕೋಸ್ಕರ ಎನ್ನ ಕರ್ತವ್ಯ ಇಂಚಿನ ಎನ್ನ ಸುತ್ತಮುತ್ತಲ ಕಷ್ಟಡಿದ್ರೆ ಬಂಗದ ಕಿಳಿತೇನೆ ಕಿಳಿಯಾನು ಮಲ್ತಿನ ನಾಡ ಅವು ಧರ್ಮದ ಕೆಲಸ ಅದಕ್ಕೋಸ್ಕರ ಅಂಚಿನ ಧರ್ಮದ ಕೆಲಸ ಮಲ್ಪುಂಡಾನೆ ಮಾತಾ ದೃಷ್ಟಿ ಇಲ್ಲ ಏನು ಬಂದ್ರೆ ನಮ್ಮ ಧರ್ಮನು ನಮ್ಮ ಸಮಾಜನು ಹಿಂದೂ ಸಮಾಜನು ಒರಿಪಾವನ ಅಂಚಿನ ಕೆಲಸ ಈ ರೀತಿದ ಕೂರಂಡ ಸೇವೆ ಮಲ್ತಂಡ ಅವು ದೇವರಿಗೆ ಮಸ್ತ್ ಖುಷಿ ಆಪುಂಡಿಗೆ ಆ ಖುಷಿ ಆಪುನಂಚಿನ ಸಂದರ್ಭಡು ನಮ್ಮ ಮಲ್ತಿನಂಚಿನ ಪ್ರಾರ್ಥನೆ ಇಂಚಿ ನೋಡು ಕಿರಣ್ ರೈತನ ನೇತೃತ್ವಡು ನನಗೊಂಜಿ ವರ್ಷಡು ನನಗೊಂಜಿ ರಡ್ಡಿ ಇಲ್ಲು ಒಂದೇ ರೀತಿಯ ಆಪು ಲೆಕ್ಕನೆ ಆಪುಂಡು ಐಕ ದಾನಿಲು ಕೊರಪ ದಾಯಕ ಎಂದು ಕೇಂಡ ಈ ಬೇಲೆನ ತೂನಾಗ ಆ ಕಾಂಟ್ರಾಕ್ಟರ್ ಸಮೇತ ಅಂಚನೆ ನಿಜವಾದವೇನು ಇಲ್ಲು ಕಟ್ಟರೆ ಪೋಂಡ ಐಕ ಜಾಸ್ತಿ ಅವು ಆರ್ನ ಲಾಭ ನದಿ ಒಂದೇ ಪ್ರಾಮಾಣಿಕವಾದ ಕಾಸ್ಟ್ ಪ್ರೈಸ್ಡ್ ಆನ ಇಲ್ಲು ಕಟ್ಟದ ಕೊರಪನಂಚಿನ ವ್ಯವಸ್ಥೆ ಒಡಿಪುದ ಉದ್ಯಾವರ ಗ್ರಾಮ ಪಂಚಾಯತ್ ಕ್ರೀಡಾಂಗಣಡು ಪ್ಲಾಸ್ಟಿಕ್ ಕುಪ್ಪಿಲು ಅಮಲ್ ಗಂಗಸರದ ಕುಪ್ಪಿಲಿನ ಒಟ್ರಾಸಿ ಓಲೋಲು ದಕ್ಕದುಪ್ಪನ ಬಗೆಟ್ ಗ್ರಾಮ ಪಂಚಾಯತ್ ಗುರ್ಕಾರ್ದಿನ ಗುಮನ ಕಣತಿ ಕೂಡ್ಲೆ 6 ಕಾರ್ಮಿಕರನ್ನ ಒಟ್ಟು ಸೇರಿದೆ ನಿರ್ಮಲ ಮಲ್ತನ ಸಂಗತಿ ನಡೆತದೆ. ಒಡಿಪು ಜಿಲ್ಲೆದ ಉದ್ಯಾವರ ಗ್ರಾಮ ಪಂಚಾಯತ್ದ ಕ್ರೀಡಾಂಗಣಡು ಒಟ್ರಾಸಿ ಪ್ಲಾಸ್ಟಿಕ್ ಕುಪ್ಪಿಲಿನ ಅಮಲ್ ಗಂಗಸರದ ಕುಪ್ಪಿಲಿನ ಔಲೌಲು ದಕ್ಕದಿತ್ತೇರು ಒಂದು ಕಾಶಿಪಟ್ಟಣ ಗ್ರಾಮ ಪಂಚಾಯತ್ದ ಗುರ್ಕಾರ್ದಿ ಮಾಲತಿ ಸಂದೀಪೇರ್ನ ಗುಮನಗ ಬತ್ತಿ ಕೂಡ್ಲೆ 6 ತುರ್ತು ಕಾರ್ಯವು ಜೈದೇರು ಕಾರ್ಮಿಕರನ್ನ ಒಟ್ಟಿಗೂ ಕ್ರೀಡಾಂಗಣಗೂ ಹೋದು ಪ್ಲಾಸ್ಟಿಕ್ ಕುಪ್ಪಿಲಿನ ಪೆಜ್ಜಿದು ಸಾರ್ವಜನಿಕರು ನಿರ್ಮಲ ಕಾತನುಡು ಒಂದು ಪನ್ಪನ ಸಂದೇಶ ಕೊಡ್ತೀರು ಕ್ರೀಡಾಂಗಣಡು ನಡಪುನ ಗೊಬ್ಬುದ ಕೂಟದ ಸಂಘಟಕರಿಗೆ ನಿರ್ಮಲ ಕಾತುನಿರ ಸೂಚನೆ ಕೊಡ್ತುಡು ಕ್ರೀಡಾಂಗಣದ ಸುತ್ತಲ ಸಿಸಿ ಕ್ಯಾಮೆರಾ ಬೇಗ ಪಾಡುವ ತ್ಯಾಜ್ಯ ದಕ್ಕುನಕಲಿನ ಮಿತ್ ಕಾನೂನು ಕ್ರಮದ ತಂಡು ಬೀಟ್ ಪೊಲೀಸರಿಗೆ ಮಾಹಿತಿ ಕೊಡ್ದಿತ್ತದು ಸಾರ್ವಜನಿಕ ಜಾಗಿಡು ಪರ್ದ್ ಕಾಲಿ ಕುಪ್ಪಿಲಿನ ದಕ್ಕದು ಪೋಪುನಕಲಿನ ಮಿತ್ ಕಾನೂನು ಕ್ರಮದ ನೋಡುವುದು ಉದ್ಯಾವರ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಮಾಲತಿ ಸಂದೀಪ್ ಮಾಧ್ಯಮದ ಕಡೆ ಪಾತಿರ್ದು ಪಂತೀರು. ನಾನು ಉದ್ಯಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ. ನಮಗೆ ಮೊನ್ನೆ ಇಲ್ಲಿ ಕಸ ಉಂಟು, ಗ್ರೌಂಡಲ್ಲಿ ಕಸ ಉಂಟು ಅಂತ ಹೇಳಿದಾಗ ನಮಗೆ ತಕ್ಷಣವೇ ನಾವು ಬಂದು ಎಲ್ಲ ಕ್ಲೀನ್ ಮಾಡಿಸಿದ್ದೇವೆ. ನಮ್ಮಿಂದ ಎಷ್ಟಾಗ್ತದೋ ಅಷ್ಟು ನಾವು ಕ್ಲೀನ್ ಮಾಡಿಸಿದ್ದೇವೆ. ವಾರ್ಡ್ ಮೆಂಬರ್ ಮತ್ತು ನಮ್ಮ ಸದಸ್ಯರು, ಪಂಚಾಯತ್ ಸದಸ್ಯರೆಲ್ಲ ಬಂದು. ಮತ್ತು ಇನ್ನು ನಾಳೆ ನಾವು CC ಕ್ಯಾಮರಾ ಕೂಡ ಅಳವಡಿಸ್ತಾ ಇದ್ದೇವೆ. ಮತ್ತು ನಂತರ ಏನಾದರೂ ಕಂಪ್ಲೇಂಟ್ ಬಂದರೆ ನಾವು ಅವರ ಮೇಲೆ ಕಠಿಣವಾದ ಕ್ರಮ ಕೈಗೊಳ್ತೇವೆ. ಮತ್ತು ಇನ್ನೂ ಕೂಡ ನಾವು ಕ್ಲೀನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇನ್ನು ನಾವು ಬಂದ ತಂಡಕ್ಕೆ ಅವರಿಗೆ ಫಸ್ಟಿಗೆ ನಾವು ವಾರ್ನಿಂಗ್ ಕೊಡ್ತೇವೆ. ಹೇಗೆ ಕ್ಲೀನ್ ನೀವು ಬರುವಾಗ ಹೇಗೆ ಕ್ಲೀನ್ ಇರ್ತದೋ ಹಾಗೆ ನೀವು ವಾಪಸ್ ಹೋಗುವಾಗ ಕೂಡ ಹಾಗೆ ಕ್ಲೀನ್ ಇರಬೇಕು. ಇಲ್ಲದಿದ್ದರೆ ಅವರಿಗೆ ಕೂಡ ನಾವು ದಂಡ ಹಾಕ್ತೇವೆ. ಇನ್ನು ಪೊಲೀಸ್ ಇಲಾಖೆಗೆ SI ಅವರಿಗೆ ಮತ್ತೆ ಫೋನ್ ಮಾಡಿ ನಾವು ಹೇಳಿದ್ದೇವೆ ಬೀಟ್ ಪೊಲೀಸ್ನವರನ್ನೆಲ್ಲ ಕಳಿಸ್ಲಿಕ್ಕೆ. ಅಂದರೆ ರಾತ್ರಿ ಹೊತ್ತೆಲ್ಲ ನಮಗೆ ಗೊತ್ತಿರುವುದಿಲ್ಲ ಬರ್ತಾರೆ. ಅದಕ್ಕೆ ನಾವು ಬೀಟ್ ಪೊಲೀಸ್ನವರಿಗೆ ಹೇಳಿದ್ದೇವೆ ಒಂದು ರೌಂಡ್ ಬಂದು ಹೋಗಬೇಕು ದಿವಸ ಅಂತ. ಅದಕ್ಕೆ ಆಯ್ತು ಅಂತ ನಮಗೆ ಹೇಳಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರು ನಿತಿನ್ ಕುಮಾರ್ ಮಾಧ್ಯಮದ ಕಡೆ ಪಾತಿರಿದ್ದು ಕ್ರೀಡಾಂಗಣಡು ಪಾಕ ಗುಬ್ಬುದ ಕೂಟ ನಡಪಡು ನಿರ್ಮಲ ಕಾತವನ್ನ ದಿಟ್ಟಿಡು ತುರ್ತುಡು CC ಕ್ಯಾಮೆರಾ ಪಾಡುವ ಸಾರ್ವಜನಿಕರು ನಿರ್ಮಲ ಕಾತನೋಡು ಪ್ಲಾಸ್ಟಿಕ್ ಕುಪ್ಪಿಲಿನ ಒಟ್ರಾಸಿ ದಕ್ಕುನ ಸರಿಯತ್ತು ನನದ ದಿನಕ್ಕುಳಿಡು ಕಟ್ಟುನಿಟ್ಟಿದ ಕ್ರಮ ಅದೇ ತುಣುವಾದ ಪಂಡೀರು. ನೀವು ವರದಿ ಮಾಡಿದ ಕೂಡಲೇ ನಾವು ಅದಕ್ಕೆ ಸ್ಪಂದಿಸಿ ನಾವು ಅದನ್ನು ಸ್ವಚ್ಛತೆಯನ್ನು ಮಾಡಿ ಗ್ರಾಮ ಪಂಚಾಯತ್ ಮೆಂಬರ್, ಇಲ್ಲಿ ಅದು ವಾರ್ಡಿದ್ದು ಮೆಂಬರ್ ಹಾಗೂ ನಮ್ಮ ಪಂಚಾಯತಿ ವರ್ಗದ ಸಿಬ್ಬಂದಿಗಳು ಹಾಗೆ ಅಧ್ಯಕ್ಷರ ಮುತುವರ್ಜಿಯಿಂದ ನಾವೆಲ್ಲ ಅದಕ್ಕೆ ಸಹಕಾರವನ್ನು ನೀಡಿ ಎಲ್ಲ ಸ್ವಚ್ಛತೆಗೊಳಿಸಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಈ ಬಗ್ಗೆ ತುಂಬ ಎಚ್ಚರ ವಹಿಸಿ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಪಂಚಾಯತಿಯ ಮೀಟಿಂಗಲ್ಲಿ ನಿರ್ಣಯವನ್ನು ತಗೊಂಡು ಇಲ್ಲಿ CC ಕ್ಯಾಮರಾ ಅಳವಡಿಕೆಗೂ ಸಹ ನಾವು ಮುಂದೆ ಕ್ರಮವನ್ನು ವಹಿಸುತ್ತೇವೆ. ಹಾಗೆ ಮತ್ತು ಇಲ್ಲಿ ಏನಂತ ಹೇಳಿದರೆ ಒಂದು ನಮ್ಮ ಪೊಲೀಸ್ ಇಲಾಖೆಯವರು ಸಹ ಸರಿಯಾಗಿ ಒಂದು ಬೀಟ್ ಮಾಡದೇ ಇರುವುದರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು. ಈ ಬಗ್ಗೆ ನಮ್ಮ ಠಾಣಾಧಿಕಾರಿಗೆ ನಾವು ಇನ್ಫಾರ್ಮೇಷನ್ ಮಾಡಿದ್ದೇವೆ ಆಲ್ರೆಡಿ. ಮಾಡಿ ಅವರು ಸಹ ಮುಂದಿನ ದಿನಗಳಲ್ಲಿ ನಾವು ಸೂಕ್ತವಾಗಿ ತನಿಖೆಯನ್ನು ಮಾಡುತ್ತಾ ಮತ್ತು ಇಲ್ಲಿ ಯಾರು ಏನು ಅಂತ ಕಸ ಯಾರು ಹಾಕ್ತಾರೆ ಅವರ ಮೇಲೆ ಕ್ರಮವನ್ನು ನಾವು ಸಹ ಇದು ಮಾಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ 100ಕ್ಕೆ 100 ನಾವು ಈ ಬಗ್ಗೆ ಯಾರು ಇಲ್ಲಿ ರಾತ್ರಿ ಬಂದು ಈ ಪ್ಲಾಸ್ಟಿಕ್ ಹಾಗೆ ಪ್ಲಾಸ್ಟಿಕ್ ನೀರಿನ ಬಾಟ್ಲು ಹಾಗೆ ಕೆಲವು ಬಿಯರ್ ಬಾಟ್ಲು ಸಹ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇಂತಹ ಮುಂದಿನ ದಿವಸಗಳಲ್ಲಿ ಈ ಥರ ಏನಾದರೂ ಆದರೆ ಅವರ ವಿರುದ್ಧ 100ಕ್ಕೆ 100 ನಾವು ಕಠಿಣ ಕ್ರಮ ತೆಗೆದುಕೊಂಡು ಪೊಲೀಸ್ ಕಂಪ್ಲೇಂಟ್ಸ್ ನಾವು ಅವರ ಮೇಲೆ ಕೊಡ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಲ್ಕಿದ ಕಾರ್ನಾಡ್ ಶ್ರೀ ಹರಿಹರ ಕ್ಷೇತ್ರದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಇಂಚಿಪ ಬ್ರಹ್ಮಕಲಶ ನಡೆಯುತ್ತಿದೆ. ಬುಧರ ದೃಢಕಲಶ ಅಭಿಷೇಕ ಮಾಡ್ತಾರೆ.
ಮೂಲ್ಕಿದ ಕಾರ್ನಾಡ್ ಶ್ರೀ ಹರಿಹರ ಕ್ಷೇತ್ರದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಗಳು ಇಂಚಿಪ ಬ್ರಹ್ಮಕಲಶ ನಡೆದಿದ್ದು ಬುಧವಾರ ದೃಢಕಲಶ ಆಚರಣೆ ಆಗಿದ್ದರು. ಆಲೆಕೂಡು ಅಂಗರೆ ಬಯ್ಯಗ ವಾಸ್ತು ಹೋಮ, ವಾಸ್ತು ಪೂಜೆ, ಪ್ರಾಕಾರ ಬಲಿ, ಪ್ರಾಯಶ್ಚಿತ ಹೋಮ ನಡೆದಿದೆ. ಬುಧವಾರ ಕಾಂಡೆ ಶಿಬರೂರು ಗೋಪಾಲಕೃಷ್ಣ ತಂತ್ರಿ ಬುಕ ಕ್ಷೇತ್ರದ ಪೂಜೆ ಮಲ್ಪನಾರು ಹಯಗ್ರೀವ ಪಡ್ಡಿಲ್ಲಾಯ ಧಾರ್ಮಿಕ ವಿಧಿವಿಧಾನಗಳಿಗೆ நடப்பாது. ದೃಢಕಲಶದ ಅಭಿಷೇಕ ಮಲ್ತೇರು. ಮಧ್ಯಾಹ್ನ ಮಾಪೂಜೆ ಕರೆತಿದ್ದು ಭಕ್ತರಿಗೆ ಪ್ರಸಾದ ಕೊರಿಯರು. ಊರ್ದ ಸುತ್ತಮುತ್ತ ಗ್ರಾಮೀಣ ಭಕ್ತರಿಗೆ ಕೊಡ್ತಿರುತ್ತೇರು. ಆಡಳಿತ ಮುಕ್ತೇಸರಿರು ಎಂಎಚ್ ಅರವಿಂದ ಪುಂಜ, ಜೀರ್ಣೋದ್ಧಾರ ಸಮಿತಿದ ವೈಎನ್ ಸಾಲ್ಯನ್, ಹರ್ಷರಾಜ್ ಶೆಟ್ಟಿ, ಸುರೇಶ್ ರಾವ್, ಜೀವನ್ ಶೆಟ್ಟಿ, ಕೃಷ್ಣ ಶೆಟ್ಟಿ, ಪ್ರವೀಣ್ ಕೋಟ್ಯನ್, ಕೃಷ್ಣ ದೇವಾಡಿಗ, ದಿವಾಕರ ಕೋಟ್ಯನ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಶಶೀಂದ್ರ ಸಾಲ್ಯನ್, ರವಿಕುಮಾರ್, ರಾಘವೇಂದ್ರ ರಾವ್, ನೂತನ್ ಶೆಟ್ಟಿ ಈ ಕೊಡ್ತಿರುತ್ತೇರು. ಕುಡ್ಲದ ನಂತೂರು ಜಂಕ್ಷನ್ ಹಿಡಿದು ಸುರತ್ಕಲ್ ಮುಟ್ಟದ ರಾಷ್ಟ್ರೀಯ ರಾಜಮಾರ್ಗ ಅಜಿಬತ್ತಾಜ್ ಇಡೀ ಹಾಳಾತಂಡೆ. ರಾಜಮಾರ್ಗದ ಗುಂಡಿಲು ರಡ್ಡು ಚಕ್ರದ ಗಾಡಿ ಬುಡುಪುನಕ್ಕಿನ ಪ್ರಾಣದೆತ್ತೊಂದುಂಡು. ಈ ಬಗೆಟ್ ಕಾಂಗ್ರೆಸ್ ನಾಯಕರು ಪದ್ಮರಾಜ್ ಆರ್ ಪೂಜಾರಿ ಕೇಂದ್ರ ಬೊಕ್ಕ ಮಂತ್ರಿಲೆಗೆ ಎದುರಾದ ಏವ್ರ ತೋಜಾದೇರು. ಕುಡ್ಲದ ನಂತೂರು ಜಂಕ್ಷನ್ ಹಿಡಿದು ಸುರತ್ಕಲ್ ಮುಟ್ಟದ ರಾಷ್ಟ್ರೀಯ ರಾಜಮಾರ್ಗ ಅಜಿಬತ್ತಾಜ್ ಇಡೀ ಕೆಟ್ಟಿದು ಪೋತುಂಡು. ಈ ರಾಜಮಾರ್ಗಡು ಉಂಡಾತ್ನ ಗುಂಡಿಲು ಮರಣ ಗುಂಡಿಲಾದು ರಡ್ಡು ಚಕ್ರದ ಗಾಡಿದಕ್ಲಿನ ಜುವು ದಿಪ್ಪಿರ ಕಾರಣ ಆವನುಂಡು. ಕೆಲವು ಕಡೆಟ್ ರಾಜಮಾರ್ಗ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿದಾದು ಗುಂಡಿಲು ಜನ ಸಯ್ಯರ ಕಾರಣ ಆತಂಡು. ನಿಚ್ಚಲ ಗಾಡಿ ಮಗುರ್ನ ಗುದ್ದುನ ನಡತೊಂದೇ ಉಂಡು. ಅಂಗರೆ ರಾತ್ರಿ ರಾಜಮಾರ್ಗ ಪ್ರಾಧಿಕಾರ ಪಣಂಬೂರ್ದ ಕೈತಲು ಮಾರ್ಗ ಅವಘಡ ಒಂಜಿಟ್ಟು ಜನತಾ ಕಾಲೋನಿದ ಅಶ್ರಫ್ ತೀರ್ದೇರು. ಈ ಬಗೆಟ್ ಕಾಂಗ್ರೆಸ್ ಪಕ್ಷದ ನಾಯಕರು ಪದ್ಮರಾಜ್ ಆರ್ ಪೂಜಾರಿ ಕೇಂದ್ರ ಸರ್ಕಾರ ಬೊಕ್ಕ ಮಂತ್ರಿಲೆಗೆ ಎದುರಾದ ಏವ್ರತೋ ಜಾದಿರು. ದಾಲತೀರ್ಜಿನ ಜೀವ ಕಳವಣಕ್ಕಿನ ಇಲ್ಲಡೆ ಪೋದು ಸಮಾಧಾನ ಪನ್ಪುಣ ಕೆಲಸ ಅಂಡಲ ಮಲ್ಪಡು ಎಂದು ಪದ್ಮರಾಜ್ ಪಂತೇರು. ಕನಿಷ್ಠ ನೀವು ಸರ್ಕಾರದ ಕೇಂದ್ರ ಸರ್ಕಾರ ಇದೆ, ಮಂತ್ರಿಗಳಿದ್ದೀರಿ, ನಮ್ಮ ಎಂಪಿಗಳಿದ್ದೀರಿ. ನೀವು ಈ ಥರ ಆಕಸ್ಮಿಕವಾಗಿ ಬಿದ್ದು ಮರಣ ಹೊಂದಿದ ನಿಮ್ಮ ಅಜಾಗರೂಕತೆಯಿಂದ ಆ ಪ್ಯಾಥೋಲ್ಗಳಿಗೆ ಬಿದ್ದು ಮರಣ ಹೊಂದಿದವರ ಮನೆಗೆ ಭೇಟಿ ಕೊಡುವಂಥ ಸೌಜನ್ಯಗಳನ್ನಾದರೂ ಇಟ್ಕೊಂಡಿದ್ದೀರಾ? ಅವರಿಗೆ ಏನಾದರೂ ಕಂಪನ್ಸೇಷನ್ ಅನ್ನೋದನ್ನು ಕೊಟ್ಟಿದ್ದೀರಾ? ಇದರ ಬಗ್ಗೆ ನೀವು ಮಾತಾಡಿ. ಈಗಲಾದರೂ ಅದನ್ನು ಗುಂಡಿ ಇಲ್ಲದಾಗೆ ಅದನ್ನು ಮೇಂಟೈನ್ ಮಾಡುವಂತೆ ನಿಮ್ಮ ಅಧಿಕಾರಿಗಳಿಗೆ ಸ್ಪಷ್ಟವಾದಂಥ ಸೂಚನೆಗಳನ್ನು ನೀವು ನೀಡಿದ್ದೀರಾ ಅನ್ನುವಂಥ ಮಾತನ್ನಾದರೂ ಹೇಳಿ. ಯಾರು ಈ ಸರ್ಕಾರದ ಬೇಜವಾಬ್ದಾರಿಯಿಂದ ಸಾಯ್ತಾರೆ ಅವರ ಕುಟುಂಬದವರು ಕೋಟಿ ರೂಪಾಯಿಗಳಿಗೆ ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಬೇಕು. ಯಾವ ಇಲಾಖೆಯ ಬೇಜವಾಬ್ದಾರಿತನದಿಂದ ಆ ಸಾವಾಗಿದೆ ಅಂತೇಳಿ. ಮತ್ತು ಸಾವಾದ ನಂತರ ನಮ್ಮ ಜನಪ್ರತಿನಿಧಿಗಳು ಒಂದು 50 ರೂಪಾಯಿದು ಹೂಗುಚ್ಚ ಇಟ್ಕೊಂಡು ಮೊಸಳೆ ಕಣ್ಣೀರು ಸುರಿಸಿಕೊಂಡು ಆ ಮರಣದ ಮನೆಗೆ ಬರುವುದು ಬೇಡ ಅಂತೇಳಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡುತ್ತೇನೆ. ಪಣಂಬೂರ್ದ ನವಮಂಗಳೂರು ಬಂದರ್ ಪ್ರಾಧಿಕಾರದ ಒತ್ತುಗುರ್ಕಾರ್ಲೆಗೆ ಕರ್ತವ್ಯ ಮಲ್ಪೆರೆ ಅಡ್ಡಿ ಮಲ್ತನ ದೂರದ ಮಿತ್ತೆ ಸುರತ್ಕಲ್ದ ದುಮ್ಮದ ಶಾಸಕರು BA ಮೊಯ್ದೀನ್ ಬಾವಗ್ ಎದುರಾದ ಪಣಂಬೂರು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಜೂನ್ 1 ರಾತ್ರಿ ಸುಮಾರು 8 ಗಂಟೆಗೆ ಸುರತ್ಕಲ್ದ ದುಂಬುದ ಶಾಸಕರು ಮೊಯ್ದೀನ್ ಬಾವ ಬೊಕ್ಕ ಅರಿನ ಇರುವೇರು ಜೊತೆಗಾರರಿನ ಒಟ್ಟಿಗೂ ಕಾಮಗಾರಿ ಬಿಲ್ ಮಂಜೂರು ಮಲ್ಪನ ವಿಷಯದ ಬಗೆಟ್ ಪಣಂಬೂರ್ದ ನವಮಂಗಳೂರು ಬಂದರ್ ಪ್ರಾಧಿಕಾರ NMPದ ಆಫೀಸ್ದ ಒತ್ತುಗುರ್ಕಾರನ ಆಫೀಸ್ಗೆ ನುರುಕುದು 15 ನಿಮಿಷ ಅರಿನ ಕರ್ತವ್ಯಗೂ ಅಡ್ಡಿ ಮಲ್ತದೆ. ಅರಿನ ಆಫೀಸ್ ಹಿಡಿದು ಪಿದೇ ಪೋಯರ ಅವಕಾಶ ಕೊರಂದೆ ತಡೆತದು ಉಂತದೇರು. ಐದು ಬೊಕ್ಕ ಆರು ಪಿದೈ ಬತ್ತಂಡಲ ಬೆರಿಯ ಪೋದು ಪೋಡಿಪಾದು ಕಲ್ಕೊಂದು ಬತ್ತದು ಕಾರಡು ಬೇತಿ ಕರ್ತವ್ಯಗೂ ಪೋನಗ ಕಾರಣ ತಡೆತು ಉಂತಾದು ಓದಂಟಕ್ಕೆ ಕಾರಣ ಆತಿರಂದು ದೂರದುಂಡು. ಈ ಬಗೆಟ್ ನವಮಂಗಳೂರು ಬಂದರ್ ಪ್ರಾಧಿಕಾರದ ಕಾರ್ಯಂತಿರು ಪಣಂಬೂರು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದಿತ್ತಿದೆ. ಸ್ಟೇಷನ್ BNS ಕಲಂ 224 221 132 12 6 127 22 ಆಜಿತ ಪ್ರಕಾರ ಕೇಸ್ ಪಾಡ್ದು ತನಿಖೆ ದುಂಬರಿದಿನಿಂದ ಕುಡ್ಲ ಪೊಲೀಸ್ ಕಮಿಷನರ್ ಪ್ರಕಟಣೆ ತೆರಿಪಾದಂಡು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಯನ್ನು ಮುಗಿಂಡು ಸೊನ್ಮೇಲು.